ಮೆಸ್ಕಾಂ ವಿದ್ಯುತ್ ಬಿಲ್ಲದ ಬಗೆಟ್ ಗ್ರಾಹಕರು ಸಾರ್ವಜನಿಕರು ಗೊಂದಲಡು ಉಳ್ಳೇರು ಅಂಚಾದ ಮೆಸ್ಕಾಂಡ್ ಪ್ರತಿದಿನಲ ಬಿಲ್ ಕಟ್ಟೆರೆ ಪೋಯಿನಕ್ಲು ಗಲಾಟೆ ಮಲ್ಪಲ ಕಾತಂಡು ಈ ಗೊಂದಲನ್ನು ನಿವಾರಿಸಾಯರೆ ಜೂನ್ 10 ತಾರೀಕಿಗೆ ಉಳ್ಳಾಲ ಮೆಸ್ಕಾಂ ಕಚೇರಿಡು ಸಾರ್ವಜನಿಕ ಅದಾಲತ್ ವ್ಯವಸ್ಥೆ ಮಲ್ತದಂಡು ಸಾರ್ವಜನಿಕರು ತಂಕ್ಲಿನ ವಿದ್ಯುತ್ ಬಿಲ್ಲಡು ಸಂಶಯಲು ಇತ್ತಂಡ ಜೂನ್ 8 ತಾರೀಕದ ಉಲೈ ಮೆಸ್ಕಾಂಡ್ ಅರ್ಜಿ ಕೊರ್ಲೆ ಈ ಅರ್ಜಿನು 10 ತಾರೀಕು ದಾನಿ ಒರಿಯೊರಿಯನೆಲೆತ್ತದು ಇತ್ಯರ್ಥ ಮಲ್ಪರೆ ಅವಕಾಶ ಉಂಟು ಪಂಡದು ಶಾಸಕರು ಶ್ರೀ ಯುಟಿ ಖಾದರ್ ಮೆಸ್ಕಾಂ ಗೊಂದಲದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಕೊರಿಯರು. ಕೋವಿಡ್ ಆದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಬೇರೆ ಬೇರೆ ಘೋಷಣೆಗಳು ಮಾಡಿತ್ತು. ಇದರಲ್ಲಿ ಒಂದು ಘೋಷಣೆ ಯಾವುದಂತ ಹೇಳಿದರೆ KEB ಬಿಲ್ಲನ್ನು ನೀವು ಕಟ್ಟಬೇಡಿ 2 ತಿಂಗಳ ನಂತರ 3 ತಿಂಗಳು ಕಟ್ಟಿ ಅಂತೇಳಿ. ಅದು KEB ಅವರು ಇವತ್ತು ಬಿಲ್ ಕೊಡುವಂಥ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಇವತ್ತು ಬಿಲ್ ಬರುವಂಥ ಪರಿಸ್ಥಿತಿ ಆಯಿತು. ಇದನ್ನು ನಾನು ಐವನ್ ಡಿಸೋಜ ಹರೀಶ್ ಕುಮಾರ್ ಮತ್ತು ನಮ್ಮ ಮಿಥುನ್ ರಾಯ್ ಮುಖಂಡರು MD ಅನ್ನು ಭೇಟಿ ಮಾಡಿದಾಗ ಇಲ್ಲ ಇದನ್ನು ಸರಿಪಡಿಸ್ತೇನೆ, ಇದನ್ನು ಯಾರಿಗಾದ್ರೂ ಸಮಸ್ಯೆ ಇದ್ದರೆ ನಮ್ಮ ಗಮನಕ್ಕೆ ತನ್ನಿ, ನಾವು ಅದನ್ನು ಮೀಟರ್ ರೀಡಿಂಗ್ ಮಾಡ್ತಂತ ಹೇಳಿದರು. ತದನಂತರ ಜಿಲ್ಲಾ ಕಚೇರಿಯಲ್ಲಿ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೇಳಿದರು, ಸರ್ಕಾರ ಆದೇಶ ಮಾಡಿದೆ ಜೂನ್ ತನಕ ಯಾರು ಕೂಡ ಇವತ್ತು ಬಿಲ್ ಕಟ್ಟಬೇಡಿ ಅಂತೇಳಿ. ಆದರೆ ಜನರಿಗೆ ಇವತ್ತು ಗೊಂದಲ ಬಗೆಯಿರಲಿಲ್ಲ. ಯಾಕಂತ ಹೇಳಿದರೆ ಇವ್ರಿಗೆ ಬಿಲ್ ಬರುವಾಗ ಏಪ್ರಿಲ್ ಮೇದು ಹೆಚ್ಚುವರಿಯಾಗಿ ಬರ್ತಾ ಇದೆ ಮತ್ತು ಅದೊಂದು ಇಂಟ್ರೆಸ್ಟ್ ನೀವು ಕಟ್ಟಬೇಕು, ಇನ್ನೊಂದು ಕಟ್ಟುವ ವ್ಯವಸ್ಥೆ ಇವತ್ತೊಂದು ಗೊಂದಲ ಇದೆ. ಈ ಗೊಂದಲ ನಿವಾರಣೆ ಮಾಡಬೇಕಂತ ಹೇಳಿಕೊಂಡು ಜನ ಗೊಂದಲ ಆದಾಗ ಜನ ಪ್ರತಿಭಟನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಸಮಸ್ಯೆ ಅಸ್ತವ್ಯಸ್ತ ಆಗ್ತದೆ. ಅದಕ್ಕಾಗಿ ನಾನು ಈ ತಿಂಗಳು 10ನೇ ತಾರೀಕಿಗೆ ಅದಾಲತ್ ಅಂತ ಇಟ್ಕೊಂಡಿದ್ದೇನೆ. ಮುಂದಿನ ತಿಂಗಳು ಈ ಅದಾಲತ್ತಿನಲ್ಲಿ ಯಾರಿಗೆಲ್ಲ ಇವರು ಸಮಸ್ಯೆ ಇದೆ ನಮ್ಮ ಕ್ಷೇತ್ರದವರಿಗೆ ಅವರೊಂದು ಮನವಿಯನ್ನು ಈಗಲೇ ಹೋಗಿ ಅಲ್ಲಿ ಅಧಿಕಾರಿಗಳಿಗೆ ಕೊಟ್ಟರೆ ಅವರ ಸಮಸ್ಯೆ ನೋಡಿ ಏನಂತ ಅದು ಸರಿಪಡಿಸಿಕೊಂಡು ವ್ಯವಸ್ಥೆಯನ್ನು ಇವತ್ತು ಮಾಡ್ತಾರೆ. ಸೊ ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭ ಆಗ್ತದೆ 10 ತಾರೀಕಿಗೆ. 8 ತಾರೀಕು ತನಕ ಜನಸಾಮಾನ್ಯ ಅವರ ಅರ್ಜಿ ಹೋಗಿ ಅಲ್ಲಿಗೆ ಅವರಿಗೆ ಕೊಡಬಹುದು. ಇದರಲ್ಲಿ ಅವತ್ತು 10ನೇ ತಾರೀಕಿಗೆ ಬೆಳಿಗ್ಗೆ ಫಸ್ಟ್ ಯಾರು ಬರ್ತಾರೆ ಟೋಕನ್ ಸಿಸ್ಟಮ್ ಪ್ರಕಾರ ಒಬ್ಬೊಬ್ಬರನ್ನೇ ಕರೆಸಿಕೊಂಡು ಅವರ ಸಮಸ್ಯೆಯನ್ನು ಇವತ್ತು ಕೇಳಲಾಗುವುದು. ಅದಕ್ಕೆ ನಾವು ಫಸ್ಟ್ ಯಾರು ಬರ್ತಾರೋ ಟೋಕನ್ ಕೊಟ್ಟು ಸೋಷಿಯಲ್ ಡಿಸ್ಟೆನ್ಸ್ ಮುಖಾಂತರ ಒಬ್ಬರನ್ನು ಕರೆಸಿಕೊಂಡು ಹೋಗಿ ಸ್ವಲ್ಪ ಟೈಮ್ ಕೂಡ ತಗೊಳ್ತದೆ. ಸೊ ಯಾರೆಲ್ಲ ಬರ್ತಾರೆ ಅವರೆಲ್ಲ ಕೂಡ ತಾಳ್ಮೆಯಿಂದ ಅವ್ರ ಕೆಲಸ ಎಲ್ಲ ಮಾಡಿಬಿಟ್ಟು ತಾಳ್ಮೆಯಿಂದ ಬರೋದು ಇವತ್ತು ಒಳಿತು. ಯಾಕಂದರೆ ಎಲ್ಲರ ಸಮಸ್ಯೆಯನ್ನು ನಾವು ನೋಡಬೇಕಾಗ್ತದೆ. ಜನಸಾಮಾನ್ಯರಿಗೂ ಇದಕ್ಕೆ ತಮ್ಮ ಸಂಪೂರ್ಣವಾದ ಸಹಕಾರ ಕೂಡ ಕೊಡಬೇಕನ್ನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಇವತ್ತು KEB ಮತ್ತು ಅದು ಮೆಸ್ಕಾಂ ಮುಖ್ಯಸ್ಥ ಹೇಳಿದ್ದೇನೆ, ನಮಗೆ 2 ಆಗಬೇಕು. ಒಂದು ಮಂತ್ಲಿ ರೀಡಿಂಗ್ ಆಗಬೇಕು. ಒಮ್ಮೆಲೆ ನೀವು ಒಟ್ಟಿಗೆ 3 ತಿಂಗಳು ಒಮ್ಮೆ ರೀಡಿಂಗ್ ಮಾಡಬೇಡಿ, 3 ತಿಂಗಳು ಬೇರೆ ಬೇರೆ ನೀವು ರೀಡಿಂಗ್ ಮಾಡಿ ಎಷ್ಟೆಷ್ಟಾಗಿದೆ ಅಂತ ಬಿಲ್ ಆಗಿ. 2 ಇಂಟ್ರೆಸ್ಟ್ ಆಗಬಾರ್ದು. ಯಾಕೆ ಸರ್ಕಾರ ಹೇಳಿದೆ ನಿಮಗೆ ಹೆಚ್ಚು ಕಮ್ಮಿ ಸರ್ಕಾರ ಜೊತೆ ಮಾತಾಡಿ, ಜನರ ಜೊತೆಯಾಗಿ ನೀವು ಚರ್ಚೆ ಮಾಡ್ತೀರಿ. ಜನ ಸರ್ಕಾರದ ಮಾತನ್ನು ನಂಬಿಕೊಂಡು ಬಂದಿದ್ದಾರೆ. ನಿಮಗೆ ಸಮಸ್ಯೆ ಇದ್ದರೆ ನೀವು ಸರ್ಕಾರಕ್ಕೆ ಮಾತಾಡಿ, ಜನರ ಜೊತೆಯಾಗಿ ಚರ್ಚೆ ಮಾಡುವಂಥ ನಿಮ್ಮ ಕೆಲಸ. ಸರ್ಕಾರದ ಸ್ಪಷ್ಟ ಆದೇಶವನ್ನು ಜನ ಪಾಲಿಸ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.